चैतन्य जय नित्यानंद जय 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 श्री चैतन्य जय जय श्री चैतन्य जय नित्यानंद जय 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 श्री चैतन्य जय नित्यानंद। जय द्वैत चंद्र जय गौर भक्त वृंदा जय द्वैत चंद्र जय गौर भक्त वृंदा जय जय श्री चैतन्य जय नित्यानंद जय जय श्री चैतन्य जय जय नित्यानंद जय जय श्री चैतन्य जय नित्यानंद जय जय नित्यानंद जय अद्वैत चंद्र जय गौर भक्त वृंदा जय अद्वैत चंद्र जय गौर भक्त वृंदा जय जय श्री चैतन्य जय नित्यानंद जय जय श्री चैतन्य जय नित्यानंद जय जय श्री चैतन्य जय नित्यानंद। जय अद्वैत चंद्र जय गौर भक्त वृंदा अद्वैत चंद्र जय भक्त जय वृंदा। अद्वैत चंद्र जय गौर भक्त वृंदा अद्वैत चंद्र जय भक्त वृंदा। हरे कृष्णा 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 हरे 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 राम 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 हरे 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 कृष्णा कृष्ण 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 हरे 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 राम 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 हरे हरे। कृष्णा 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 हरे 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 राम 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 हरे 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 कृष्णा कृष्ण कृष्णा कृष्ण कृष्णा कृष्ण कृष्णा हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण कृष्ण कृष्णा कृष्णा कृष्ण कृष्णा हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे हरे राम राम हरे हरे ಇವತ್ತು ನಾವು ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 15 13 ಸೊ ಇದರ ಹೆಸರು ಎಕ್ಸ್ಟ್ಯಾಟಿಕ್ ಡ್ಯಾನ್ಸಿಂಗ್ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಕ್ಸ್ಟ್ಯಾಟಿಕ್ ಏನ್ ಹೇಳ್ತೀವಿ ಕನ್ನಡದಲ್ಲಿ ಆವೇಶಭರಿತ ನರ್ತನ ಪರಮಾನಂದ
ಆವೇಶ. ಭಗವಂತನ ಪರಮಾನಂದ ನೃತ್ಯ, ಇದು ನಮ್ಮ ಗೂಗಲ್ ಟ್ರಾನ್ಸ್ಲೇಷನ್, ಅದರಲ್ಲಿ ಆವೇಶ ಬರುತ್ತೆ. ಈ ಅಧ್ಯಾಯದ ಸಾರಾಂಶವನ್ನು ಶ್ರೀಲ ಭಕ್ತಿವಿನೋದ್ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ಈ ಕೆಳಗಿನಂತೆ ನೀಡಿದ್ದಾರೆ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖ್ಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬೆಳಗಿನ ಜಾವ ಸ್ನಾನ ಮಾಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ, ಬಲದೇವ, ಸುಭದ್ರ ತಮ್ಮ 3 ರಥಗಳನ್ನು ಏರುವುದನ್ನು ನೋಡಿದರು. ಈ ಕಾರ್ಯವನ್ನು ಪಾಂಡು ವಿಜಯ ಎಂದು ಕರೆಯಲಾಗುತ್ತದೆ. ಓಕೆ, ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಭಕ್ತರು, ಅದಕ್ಕೆ ಸ್ಪೆಷಲ್ ಟ್ಯೂನ್ ಅದು. ಮೊನ್ನೆನೂ ಕೂಡ ಕೆಳಗಿಂದ ದೇವರು ತಂದಾಗ ಮಾಡ್ತಾ ಇದ್ದಾರೆ ನೋಡಿ, ಅದು ಅಭ್ಯಾಸ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದೆ ಅದು ಪಾಂಡು ವಿಜಯ, ಅದನ್ನ ಸ್ಪೆಷಲ್ ಬೀಟ್, ಸ್ಪೆಷಲ್ ಇದು. ಈಗಲೂ ಈಗ ದೇವ್ರು ಕರ್ಕೊಂಡು ಹೋಗಿ ರಥಕ್ಕೆ ಸೈನ್ ಮಾಡ್ತಾರೆ ಮಧ್ಯಾಹ್ನ. ಪಾಂಡು ವಿಜಯ ಅಂತ ಏನಾದ್ರು. ಆ ಸಮಯದಲ್ಲಿ ರಾಜ ಪ್ರತಾಪರುದ್ರನು ಚಿನ್ನದ ಹಿಡಿಕೆಯನ್ನು ಹೊಂದಿರುವ ಪೊರಕೆಯನ್ನು ತೆಗೆದುಕೊಂಡು ರಸ್ತೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದನು. ಭಗವಾನ್ ಜಗನ್ನಾಥನು ಭಾಗ್ಯದೇವತೆ ಲಕ್ಷ್ಮೀ ದೇವಿಯ ಅನುಮತಿಯನ್ನು ಪಡೆದು ನಂತರ ಗುಂಡಿಚಾ ದೇವಾಲಯಕ್ಕೆ ರಥದಲ್ಲಿ ಹೊರಟ. ದೇವಾಲಯಕ್ಕೆ ಹೋಗುವ ರಸ್ತೆಯು ವಿಶಾಲವಾದ ಮರಳಿನ ಕಡಲ ತೀರದ ಉದ್ದಕ್ಕೂ ಸಾಗಿತು ಮತ್ತು ರಸ್ತೆಯ 2 ಬದಿಗಳಲ್ಲಿ ವಸತಿ ಆವರಣಗಳು, ಮನೆಗಳು ಮತ್ತು ಉದ್ಯಾನವನಗಳು ಇದ್ದವು. ಸೊ ಇದು ಹಿಂದೆ ಆಗಿತ್ತು ಅನ್ಸುತ್ತೆ, ಈಗ ಬದಲಾಗಿದೆ. ಈಗ ರೋಡ್ ತರ ಆಗಿದೆ. ಈಗ ಅಂಗಡಿಗಳು ಇದೆ. ಇಲ್ಲಾಂದ್ರೆ ಹಿಂದೆ ಹೇಳೋದು ನೋಡಿ, ಇಲ್ಲಿ ಕಡಲ ತೀರದ ಮರಳಿನಲ್ಲೇ ಇತ್ತು ಅಂತ ಹೇಳ್ತಾರೆ. ಆ ರಸ್ತೆಯ ಉದ್ದಕ್ಕೂ ಗೌಡರು ಎಂದು ಕರೆಯಲ್ಪಡುವ ಸೇವಕರು ರಥಗಳನ್ನು ಎಳೆಯಲು ಪ್ರಾರಂಭಿಸಿದರು. ಶ್ರೀ ಚೈತನ್ಯ ಮಹಾಪ್ರಭು ತಮ್ಮ ಸಂಕೀರ್ತನ ತಂಡವನ್ನು 7 ವಿಭಾಗಗಳಾಗಿ ವಿಂಗಡಿಸಿದರು. ನಾವು ಒಂದು ಟೀಮ್ ಮಾಡ್ತೇವೆ ಈಗ, ಮತ್ತೆ ಮೋಸ್ಟ್ಲಿ ಮಾತಾಜಿಗಳು ಒಂದು ಟೀಮ್ ಇರ್ಬೇಕು ಮುಂದೆ ಅನ್ಸುತ್ತೆ, 2 ಇರ್ಬೇಕು, ಆತರ 2 ಏನೋ. ಆಮೇಲೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಟೀಮ್ಸ್ ಇದೆ ರಥದಲ್ಲಿ. ಲೋಕಲ್ ಇವರು ಕೂಡ ಅವ್ರ ತಂಡಗಳು ಮಾಡ್ತಾ ಇದ್ದಾರೆ. ಈಗ ಚೈತನ್ಯ ಮಹಾಪ್ರಭುಗಳು ಮಾಡೋ ಸಮಯ ಇದೆ, 500 ವರ್ಷಗಳ ಹಿಂದೆ ಅವ್ರು 7 ತಂಡಗಳು ಮಾಡಿದ್ರು. ಪ್ರತಿ ವಿಭಾಗದಲ್ಲಿ 2 ಮೃದಂಗಗಳಿದ್ದು ಒಟ್ಟು 14 ಮೃದಂಗಗಳಿದ್ದವು. ಆ ಒಂದು ತಂಡದಲ್ಲಿ 2 ಮೃದಂಗ ಬಾರಿಸೋರಿದ್ರೆ 7 ತಂಡಗಳಲ್ಲಿ 14. ಕೀರ್ತನೆಯನ್ನು ಮಾಡುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲೌಕಿಕ ಆನಂದದ ವಿವಿಧ ಲಕ್ಷಣಗಳನ್ನು ಪ್ರದರ್ಶಿಸಿದರು ಮತ್ತು ಜಗನ್ನಾಥ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಾವನೆಗಳನ್ನು ಬಹಳ ಆನಂದದಿಂದ ವಿನಿಮಯ ಮಾಡಿಕೊಂಡರು. ಸೊ ಜಗನ್ನಾಥನು ಕೃಷ್ಣ, ಚೈತನ್ಯ ಮಹಾಪ್ರಭು ಕೃಷ್ಣನೇ, ಆದರೆ ಶ್ರೀಮತಿ ರಾಧಾರಾಣಿಯವರ ಭಾವದಲ್ಲಿ ಇದ್ದಾರೆ. ರಥಗಳು ಬಾಲಗಂಡಿ ಎಂದು ಕರೆಯಲ್ಪಡುವ ಸ್ಥಳವನ್ನು ತಲುಪಿದಾಗ ಭಕ್ತರು ಭಗವಂತನಿಗೆ ಶ್ರೀ ಜಗನ್ನಾಥ, ಬಲದೇವ, ಸುಭದ್ರ ಅವರಿಗೆ ಸರಳ ಆಹಾರವನ್ನು ಅರ್ಪಿಸಿದರು. ಆ ಸಮಯದಲ್ಲಿ ಸರಳ ಆಹಾರ ಅಂದ್ರೆ ಮೋಸ್ಟ್ಲಿ ಸ್ವಲ್ಪ ಏನೋ ಎಲ್ಲ ಭಕ್ತರೆಲ್ಲ ಸೇರೋರೆಲ್ಲ ಜಗನ್ನಾಥಪುರ ನಿವಾಸಿಗಳು ಎಲ್ಲ ತಗೊಂಡ್ಬಂದು ಅಲ್ಲಿ ಮಡಿಕೆಯಲ್ಲಿ ತಗೊಂಡ್ಬಂದು ಅಲ್ಲಿ ಅರ್ಪಣೆ ಮಾಡ್ತಾರೆ. ಈ ಸಮಯದಲ್ಲಿ ಹತ್ತಿರದ ಉದ್ಯಾನದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಭಕ್ತರು ನೃತ್ಯದಿಂದ ಸ್ವಲ್ಪ ವಿಶ್ರಾಂತಿ ಪಡೆದರು. ಸಜಿಯಾತ್ ಶ್ರೀ ಕೃಷ್ಣ ಚೈತನ್ಯಂ ಶ್ರೀ ರಥಾಗ್ರೇ ನನರ್ತಯಃ ಏನಾಷ್ಟಿ ಜಗತಾಂ ಚಿತ್ರಂ ಜಗನ್ನಾಥೋ ಅಪಿ ವಿಸ್ಮಿತಃ. 1ನೇ ಶ್ಲೋಕ. ಅದರ ಅರ್ಥ, ಶ್ರೀ ಜಗನ್ನಾಥನ ರಥದ ಮುಂದೆ ನರ್ತಿಸಿದ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಚೈತನ್ಯರು ಸ್ತುತಿಸಲ್ಪಡಲಿ. ಅವರ ನೃತ್ಯವನ್ನು ನೋಡಿ ಇಡೀ ವಿಶ್ವವೇ ಆಶ್ಚರ್ಯಚಕಿತರಾದರು. ಆದರೆ ಸ್ವತಃ ಭಗವಾನ್ ಜಗನ್ನಾಥರೇ ಆಶ್ಚರ್ಯಚಕಿತರಾದರು. ಚೈತನ್ಯ ಮಹಾಪ್ರಭು ಸಂಕೀರ್ತನೆ ಮಾಡೋದು ಸಂಪೂರ್ಣ ವಿಶ್ವ, ಎಲ್ಲ ಜೀವಿಗಳು ಕೂಡ ಆಕರ್ಷಿತರಾಗ್ತಾರೆ.
ಆಶ್ಚರ್ಯಕೊಳ್ತಾರೆ. ಅಷ್ಟೇ ಅಲ್ಲ, ಜಗನ್ನಾಥನು ಆಶ್ಚರ್ಯಗೊಂಡ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಸಂಕೀರ್ತನೆ, ಅವರ ನೃತ್ಯ ಹಾಗೆ. ಜಯ ಜಯ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ, ಜಯ ಗೌರಭಕ್ತವರಿಂದ. ಶ್ರೀಕೃಷ್ಣ ಚೈತನ್ಯ ಮತ್ತು ಪ್ರಭು ನಿತ್ಯಾನಂದರಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತ ಚಂದ್ರರಿಗೆ ಎಲ್ಲಾ ಕೀರ್ತಿಗಳು ಎಲ್ಲ ಜಯವಾಗಲಿ. ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರಿಗೂ ಎಲ್ಲಾ ಕೀರ್ತಿಗಳು ಅವರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಚರಿತಾಮೃತ ಶ್ರೋತೃಗಳಿಗೆ, ಸೊ ನಾವೆಲ್ಲ ಯಾರು ಕೇಳ್ತಾ ಇದ್ದೀವಿ, ನಮಗೆ ಜಯವಾಗಲಿ ಸಕಲ ಕೀರ್ತಿಗಳು. ರಥಯಾತ್ರಾ ಉತ್ಸವದಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳ ನೃತ್ಯದ ವಿವರಣೆಯನ್ನು ದಯವಿಟ್ಟು ಕೇಳಿ. ಅವರ ನೃತ್ಯವು ತುಂಬಾ ಮೋಡಿ ಮಾಡುವಂತಿದೆ, ದಯವಿಟ್ಟು ಅದನ್ನು ಬಹಳ ಗಮನದಿಂದ ಕೇಳಿ. ಸೊ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಆಚಾರ್ಯರು ಅವ್ರು ನಮಗೂ ಕೂಡ ಜೈ ಅಂತ ಹೇಳ್ತಾ ಇದ್ದಾರೆ. ಗೌರವ ಭಕ್ತವೃಂದಕ್ಕೆ ಜೈ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ರಥಯಾತ್ರೆ ದಿವಸ ಬೆಳಿಗ್ಗೆನೆ ಶುರು ಆಗುತ್ತೆ ರಥಯಾತ್ರೆ. ನಮ್ಮದು ಇಲ್ಲೇನೆ ನಾವು ಸಂಜೆ ಹೊತ್ತು, ಈಗ ನಮಗೆ ಆಯಾಸ ಆಗುತ್ತೆ, ಇನ್ನೊಂದಾಗುತ್ತೆ, ಸ್ವಲ್ಪ ಗಂಟೆ ಕಾಲ ಅಷ್ಟೇ. ಆದ್ರೆ ಅಲ್ಲಿ ಆಗೋದು ರಥಯಾತ್ರೆ ಪುರಿಯಲ್ಲಿ ಈಗಲೂ ಕೂಡ ಬೆಳಿಗ್ಗೆನೆ ಈಗಲೇ ಆಗಿಲ್ಲ, ಲೈವ್ ಸ್ಟಾರ್ಟ್ ಆಗಿದೆ, 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆಗಿದೆ, ಆಗ್ಲೇ ಸ್ಟಾರ್ಟ್ ಆಗಿದೆ ನೋಡಿ. 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಮರುದಿನ ಅಂದ್ರೆ ಈ ದಿವಸ ಗುಂಡಿಚ ಮಹಾಜನ ಆಯ್ತು ನೆನ್ನೆ, ಇವತ್ತು ಈ ದಿವಸ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಆಪ್ತ ಸಂಗಡಿಗರು ಕತ್ತಲೆಯಲ್ಲಿ ಎದ್ದು ಎಚ್ಚರದಿಂದ ಬೆಳಿಗ್ಗೆ ಜಾವ ಸ್ನಾನ ಮಾಡಿದರು. ನಾನು ಲೇಟ್ ಆಗಿ ಎದ್ದೆ, ನಾನು ಮಂಗಳಾರತಿಗಿಲ್ಲ, ಅದ್ರೆಲ್ಲ ಭಕ್ತರಿಗೆಲ್ಲ ಇದ್ರಿ. ನಾನು ಎದ್ದದ್ದು 5 ಗಂಟೆಗೆ. ನೀವು ಮಂಗಳಾರತಿಯಿಂದ ಅದೇ ಎಚ್ಚರಿಕೆ, ಅದೇ ಅಲಾರಾಮ್ ನನಗೆ. ನೀವೆಲ್ಲ ಬೇಗ ಎದ್ದು ಎಲ್ಲ ಕತ್ತಲೆಯಿಂದ ಮಂಗಳಾರತಿಗೆಲ್ಲ ಇದ್ರಿ. ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ವೈಯಕ್ತಿಕ ಸಹಚರರು ಪಾಂಡು ವಿಜಯ ಸಮಾರಂಭವನ್ನು ನೋಡಲು ಹೋದರು. ಈ ಸಮಾರಂಭದ ಸಮಯದಲ್ಲಿ ಭಗವಾನ್ ಜಗನ್ನಾಥನು ತನ್ನ ಸಿಂಹಾಸನವನ್ನು ಬಿಟ್ಟು ರಥವನ್ನು ಏರುತ್ತಾನೆ. ರಾಜ ಪ್ರತಾಪರುದ್ರನು ವೈಯಕ್ತಿಕವಾಗಿ ಮತ್ತು ಅವನ ಪರಿವಾರದವರು ಪಾಂಡು ವಿಜಯ ಸಮಾರಂಭವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಸಹಚರರ ಜೊತೆಗೆ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟಾರೆ. ಅಂದ್ರೆ ಇದು ಎಲ್ಲರಿಗೂ ಭಗವಂತನ ಕರ್ಕೊಂಡು ಬರುವಾಗ ಅಷ್ಟು ಜನರಿಗೆ ಇಲ್ಲ, ಎಲ್ಲರೂ ಕೂಡ ಅವ್ರು ರಸ್ತೆಯಲ್ಲಿ ಇರ್ತಾರೆ, ಭಗವಂತನ ಕಾಯ್ತಾ ಇರ್ತಾರೆ. ಸೊ ಕೆಲವರು ಮಾತ್ರ ಆತರ ಅದನ್ನ ಸಮಾರಂಭ ನೋಡಕ್ಕಾಗತ್ತೆ ಹತ್ತಿರದಲ್ಲಿ, ಅಲ್ಲಿ ಸ್ಪೆಷಲ್ ಇನ್ವೈಟೀಸ್. ಸೊ ಚೈತನ್ಯ ಅವರು ಕೂಡ ಸ್ಪೆಷಲ್ ಇನ್ವೈಟಿ ಭಗವಂತ, ಮತ್ತೆ ಅವ್ರ ಸಹಚರ ಯಾರಿದ್ದಾರೆ ಎಲ್ಲರೂ ಕೂಡ ಸ್ಪೆಷಲ್ ಇನ್ವೈಟೀಸ್, ಅವರು ಕೂಡ ಅಲ್ಲಿ ಅವ್ರಿಗೆ ನೋಡ್ಬೋದು. ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಪ್ರಮುಖ ಭಕ್ತರು ಅಂದರೆ ಅದ್ವೈತಾಚಾರ್ಯ, ನಿತ್ಯಾನಂದ ಪ್ರಭು ಮತ್ತು ಇತರರು ಭಗವಾನ್ ಜಗನ್ನಾಥ ರಥಯಾತ್ರೆಯನ್ನು ಹೇಗೆ ಪ್ರಾರಂಭಿಸಿದ್ದಾರೆ ಎಂಬುದನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಅತ್ಯಂತ ಬಲಿಷ್ಠವಾದ ದೈತ ಅಂತ ಕರೀತಾರೆ ಅವ್ರನ್ನ, ಭಕ್ತರು ಮತ್ತೆ ಸೇವಕರನ್ನ. ಜಗನ್ನಾಥ ದೇವರನ್ನು ಹೊತ್ತವರು ದೈತ. ಕುಡಿದ ಆನೆಗಳಂತೆ ಶಕ್ತಿಶಾಲಿಗಳಾಗಿದ್ದಾರೆ. ಅವರು ಜಗನ್ನಾಥನನ್ನು ಸಿಂಹಾಸನದಿಂದ ರಥಕ್ಕೆ ಕೈಯೊರೆ ಹೊತ್ತೊಯ್ದರು. ಕೈಯಾರೆ ಕೈಯಲ್ಲಿ ಅವರು ಅಷ್ಟು ದೊಡ್ಡ ಮೂರ್ತಿ. ಜಗನ್ನಾಥ ದೇವರ ವಿಗ್ರಹವನ್ನು ಹೊತ್ತೊಯ್ಯುವಾಗ ಕೆಲವು ದೈತ್ಯಗಳು ಭಗವಂತನ ಭುಜಗಳನ್ನು ಹಿಡಿದುಕೊಂಡರು ಮತ್ತು ಕೆಲವರು ಆತನ ಕಮಲದ ಪಾದಗಳನ್ನು ಹಿಡಿದರು. ಜಗನ್ನಾಥ ದೇವರನ್ನು ಸೊಂಟದಲ್ಲಿ ರೇಷ್ಮೆಯಿಂದ ಮಾಡಿದ ಬಲವಾದ ದಪ್ಪ ಹಗ್ಗದಿಂದ ಬಂಧಿಸಲಾಗಿತ್ತು. ಎರಡೂ ಕಡೆಯಿಂದ ದೈತ್ಯಗಳು ಈ ಹಗ್ಗವನ್ನು ಹಿಡಿದು ದೇವರನ್ನು ಮೇಲಕ್ಕೆತ್ತಿದರು. ತುಳಿಗಳು ಎಂದು ಕರೆಯಲ್ಪಡುವ ಬಲವಾದ ಉಬ್ಬಿದ ಹತ್ತಿ ಪ್ಯಾಡ್ಗಳನ್ನು ಸಿಂಹಾಸನದಿಂದ ರಥದವರೆಗೆ ಹರಡಲಾಗಿತ್ತು ಮತ್ತು ದೈತ್ಯಗಳು ಜಗನ್ನಾಥನ ಭಾರವಾದ ವಿಗ್ರಹವನ್ನು ಒಂದು ದಿಂಬಿನಂತಹ ಪ್ಯಾಡಿನಿಂದ ಇನ್ನೊಂದು ದಿಂಬಿಗೆ ಸಾಗಿಸಿದರು. ಸೊ ಭಗವಂತನ ಒಂದೇ ಸಲ ಹೊತ್ಕೊಂಡು ಬರಕ್ಕಾಗಲ್ಲ, ಅಷ್ಟು ಭಾರ. ಸೊ ಹಾಗೆ ಅವರು ಒಂದೊಂದು ಹೆಜ್ಜೆಗೂ ಕೂಡ ಕೆಳಗಿಡ್ಬೇಕು, ಮತ್ತೆ ಎತ್ತಬೇಕು, ಮತ್ತೆ ಇಡಬೇಕು. ಆದ್ರೆ ಭಗವಂತನಿಗೆ ನೋವಾಗಬಾರ್ದು, ಅದಕ್ಕೆ ಅವನಿಗೆ ಮೆತ್ತಗಿರುವ ಇದನ್ನು ದಿಂಬುಗಳು ಇರುವ ಆತರ ಇದನ್ನು ದೈತ್ಯಗಳು ಭಾರವಾದ ಜಗನ್ನಾಥ ವಿಗ್ರಹವನ್ನು ಒಂದು ಪ್ಯಾಡ್ನಿಂದ ಒಂದು ದಿಂಬು ಅಲ್ಲಿ ಇನ್ನೊಂದು ದಿಂಬಿಗೆ ಸಾಗಿಸುತ್ತಿದ್ದಾಗ ಮೆತ್ತಗಿನ ಹಾಸಿಗೆ ದೊಡ್ಡ ಇದು. ಕೆಲವು ಆ ಹಾಸಿಗೆಗಳು ಮುರಿದು ಹೋದವು ಮತ್ತು ಹತ್ತಿಯ ವಸ್ತುಗಳು ಗಾಳಿಯಲ್ಲಿ ತೇಲಿದವು. ಅಂದ್ರೆ ಅದು ಎಷ್ಟು ಕಟ್ಟಿದ್ದಾರೆ,
ಆದ್ರೂ ಕೂಡ ಅದು ಭಗವಂತನ ಬಿದ್ದಾಗ ಆ ಎಫೆಕ್ಟ್ಗೆ ಅವರು ಸ್ಟಿಚ್ ಮಾಡಿದೆಲ್ಲ ಕಿಚ್ಕೊಂಡು ಅದ್ರೊಳಗಿಂದ ಹೊರಗೆ ಹತ್ತಿಗಳು ಹೊರಗೆ ಬರ್ತಾ ಇದೆ. ಅವು ಮುರಿದಾಗ ಅವು ಭಾರಿ ಬಿರುಕು ಬಿಡುವ ಶಬ್ದವನ್ನು ಮಾಡಿದವು. ಪಟ್ 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 ಪಟ್, ಡಬ್ 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 ಆಗುತ್ತೆ. ಜಗನ್ನಾಥನು ಇಡೀ ವಿಶ್ವದ ಪಾಲಕ. ಅವನನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾರು ಕೊಂಡೊಯ್ಯಬಲ್ಲರು? ಭಗವಂತನು ತನ್ನ ಲೀಲೆಗಳನ್ನು ಪೂರೈಸಲು ತನ್ನ ವೈಯಕ್ತಿಕ ಇಚ್ಛೆಯಿಂದ ಚಲಿಸುತ್ತಾನೆ. ಅವ ಇಷ್ಟ ಅವಾಗೆ. ಅವ್ನ್ ಭಾರ ಆಗ್ಬಿಟ್ರೆ ಎತ್ತಕ್ಕಾಗಲ್ಲ, ಸೊ ಅಲ್ಲೇ ಇರ್ಬೇಕು ಎಲ್ಲಾರು. ಅವನ್ ಸ್ವಲ್ಪ ಹೂ ಆಗ್ಬಿಟ್ರೆ ಅವಾಗ ಎಲ್ಲಿ ಎತ್ತಿ ಕರ್ಕೊಂಡ್ ಬರ್ಬೋದು. ಸೊ ಅದು ನಮ್ ಕೈಯಲ್ಲಿಲ್ಲ. ಅದು ನಮ್ಮ ವಿಜ್ಞಾನದ ಪ್ರಕಾರ ನಾವು ಇಷ್ಟು ಬಾಲ, ಇಷ್ಟು ತೂಕ, ಇಷ್ಟು ಶಕ್ತಿ ಆತರ ಇಲ್ಲ. ಅದು ತೂಕ ಎಷ್ಟು ಬೇಕಾದ್ರೂ ಆಗ್ಬೋದು, ಎಷ್ಟು ಕಡಿಮೆನೂ ಆಗ್ಬೋದು. ಇಲ್ಲೂ ಕೂಡ ಹೇಳ್ತಾರಲ್ಲ, ಎಲ್ಲಿ ಅದು ಈ ತಮಿಳ್ನಾಡಿಗೆ ಒಂದು ಮಂದಿರ ಕುಂಭಕೋಣಂಗೆ ಹೋದ್ರೆ ಅಲ್ಲಿ ಗರುಡ ಮೂರ್ತಿ ಇದೆ. ಅಲ್ಲಿ ಗರುಡನ ಕರ್ಕೊಂಡ್ ಬರೋದು ಒಂದು ಇದೇ ತರ ಒಂದು ಪಲ್ಲಕ್ಕಿನ ಮಾಡಿ ತರ್ತಾರೆ. ಒಳಗೆ ಅವನ ಕರ್ಕೊಂಡ್ ಬರುವಾಗ ಆ ಮಂದಿರ ಹೆಸರು ತುಂಬಾ ಚೆನ್ನಾಗಿದೆ, ನಾಚಿಯಾರ್ ಕೋವಿಲ್ ಅಂತ. ಕುಂಭಕೋಣ ಹೋಗೋದು ಆ ದೇವಸ್ಥಾನ. ಅಲ್ಲಿ ಗರುಡ ಉತ್ಸವ ಕರ್ಕೊಂಡ್ ಬರುವಾಗ ಒಳಗೆ ಇದ್ದಾಗ ಆ ಗರುಡನನ್ನು 4 ಜನ ಎತ್ತಬಹುದು ಪಲ್ಲಕ್ಕಿ. ಅವ್ರು ಅಲ್ಲಿ ಸ್ವಲ್ಪ ದೂರ ಬಂದ್ರೆ 4 ಜನ ಎತ್ತಕ್ಕಾಗಲ್ಲ. ಆ ಗರುಡನ್ನು 8 ಜನ ಎತ್ತಬೇಕು. ಮತ್ತೆ ಇನ್ನ ಬಂದಾಗ 8 ಜನ ಎತ್ತಕ್ಕಾಗಲ್ಲ, 16 ಜನ ಸೇರ್ತಾರೆ ಎತ್ತಕ್ಕೆ. ಮತ್ತೆ ಕೊನೆಗೆ 64 ಜನ ಸೇರಿ ಹೊರಗೆ ಉತ್ಸವದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಷ್ಟು ಭಾರ ಹೋಗ್ತಾರೆ ಗರುಡ ಮೂರ್ತಿ. ಮತ್ತೆ ವಾಪಸ್ ಎಲ್ಲ ಉತ್ಸವ ಆದ್ಮೇಲೆ ವಾಪಸ್ ತಗೊಂಡು ಹೋಗುವಾಗ ಅವರು ಅದೇ ತರ 64 ಜನ ಫಸ್ಟ್ ಹೊತ್ಕೊಂಡ್ ಬರ್ತಾರೆ. ಮತ್ತೆ ತೂಕ ಕಡಿಮೆ ಆಗತ್ತೆ, ಆ 32, 16, ಕೊನೆಗೆ 4 ಜನ ಒಳಗೆ ಇರ್ತಾರೆ. ಈ ತರ ಲೀಲೆಗಳು ಗರುಡನ ಅದು ಲೀಲೆ ಇದೆಯಾ. ಇದು ಅದೇ ತರ ಜಗನ್ನಾಥನ ಕೂಡ ಇಲ್ಲಿ ಇದೇ ತರ ದಿವ್ಯ ಲೀಲೆ. ಭಗವಂತನನ್ನು ಸಿಂಹಾಸನದಿಂದ ರಥಕ್ಕೆ ಕರೆದೊಯ್ಯುವಾಗ ವಿವಿಧ ಸಂಗೀತ ವಾದ್ಯಗಳಲ್ಲಿ ಗದ್ದಲದ ಶಬ್ದಗಳು ಕೇಳಿ ಬಂದವು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಣಿಮಾ ಮಣಿಮಾ ಎಂದು ಜಪಿಸುತ್ತಿದ್ದರು, ಆದರೆ ಅವರ ಶಬ್ದ ಕೇಳಿಸಲಿಲ್ಲ. ಸೊ ಇದು ಮಣಿಮಾ ಅಂದ್ರೆ ಇದು ಒರಿಯಾ ಭಾಷೆಯಲ್ಲಿ ಮಣಿಮಾ ಅನ್ನೋದು ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಹೇಳೋ ಪದ ಅಂತೆ. ಸೊ ಹಾಗೆ ಚೈತನ್ಯ ಅವರು ಜಗನ್ನಾಥರಿಗೆ ಮಣಿಮಾ ಅಂತ ಕರೀತಾರೆ. ಜಗನ್ನಾಥ ಒರಿಯಾ ಭಾಷೆಯಲ್ಲಿ ಮಣಿಮಾ. ಭಗವಂತನನ್ನು ಸಿಂಹಾಸನದಿಂದ ರಥಕ್ಕೆ ಕರೆದೊಯ್ಯುತ್ತಿರುವಾಗ ರಾಜ ಪ್ರತಾಪರುದ್ರನು ಚಿನ್ನದ ಹಿಡಿಕೆಯನ್ನು ಹೊಂದಿರುವ ಪೊರಕೆಯಿಂದ ರಸ್ತೆಯನ್ನು ಸ್ವಚ್ಛಗೊಳಿಸುವ ಮೂಲಕ ವೈಯಕ್ತಿಕವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡರು. ನೋಡಿ, ಅವ ರಾಜ ಪ್ರತಾಪರುದ್ರ. ಸೊ ಅಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಭಗವಂತನ ಎದುರು ಪ್ರತಿಯೊಬ್ಬರು ಕೂಡ ಚಿಕ್ಕ ಸೇವಕ ಅಷ್ಟೇ. ಯಾರು ಭಗವಂತನ ಮುಂದೆ ಯಾರು ದೊಡ್ಡವರು ಇದ್ದಾರೆ, ಅವನ ಶಕ್ತಿಗೆ, ಅವನ ಶ್ರೀಮಂತಿಗೆ, ಅವನ ಪ್ರತಿಯೊಂದಕ್ಕೂ ಕೂಡ ಎಲ್ಲವೂ ಅವನದೇ. ಅವನು ಕೆಲವು ಸಪತಿ ಅವರು ಕೊಡ್ತಾರೆ. ಸೊ ಅದಕ್ಕೆ ನಮಗೆ ಸ್ವಲ್ಪ ನನ್ನ ಹತ್ರ ಹೀಗಿದೆ, ನಮಗೆ ಒಂದು ಇದು ಬಂದ್ಬಿಡುತ್ತೆ. ನಮಗೆ ನಾವಿರೋ ಸ್ಥಾನದಲ್ಲೋ, ನಾವಿರೋ ಸ್ಥಿತಿಯಲ್ಲೋ ನಮ್ಗೆ ಅನ್ಸುತ್ತೆ. ಆದ್ರೆ ಪ್ರತಾಪರುದ್ರ ಹಾಗಲ್ಲ, ಶುದ್ಧ ಭಕ್ತರು. ಅವ್ರಿಗೆ ಯಾವಾಗ್ಲೂ ಗೊತ್ತು ಅವ್ರಿಗೆ ಭಗವಂತನು ಪರಮಪುರುಷ, ನಾನು ಅವನ ನಿತ್ಯ ಸೇವಕ. ರಾಜನು ರಸ್ತೆಯ ಮೇಲೆ ಶ್ರೀಗಂಧದ ಪರಿಮಳಯುಕ್ತ ನೀರನ್ನು ಸಿಂಪಡಿಸಿದನು. ನೋಡಿ, ಶ್ರೀಗಂಧದ ಪರಿಮಳಯುಕ್ತ ನೀರನ್ನು ಎಲ್ಲ ಸೆಂಟೆಡ್ ವಾಟರ್ ಎಲ್ಲೂ ರಸ್ತೆ ಮೇಲೆ ಎಲ್ಲ ಫುಲ್ ರಸ್ತೆಯಲ್ಲಿ. ಅವನು ರಾಜಸಿಂಹಾಸನದ ಒಡೆಯನಾಗಿದ್ದರೂ ಅವನು ಜಗನ್ನಾಥನ ಸಲುವಾಗಿ ಕೀಳು ಸೇವೆಯಲ್ಲಿ ತೊಡಗಿದನು. ತುಂಬಾ ಕೀಳು ಸೇವೆ. ಆಕ್ಚುಲಿ ಹೇಳ್ತಾರೆ, ಇವರ ತಂದೆ ಕೂಡ ಹಾಗೆ. ಇವರ ತಂದೆ ಯಾರು ಇವರು ಪ್ರತಾಪರುದ್ರ. ಇವರ ತಂದೆ ಪುರುಷೋತ್ತಮ ದೇವ ಅಂತ. ಅವರು ರಾಜ. ಈ ರೀತಿ ಆ ಪದ್ಧತಿ ಇದೆ ಅವರ ಪರಂಪರೆಯಲ್ಲಿ. ಸೊ ಅವರು ಕೂಡ ಹಾಗೆ ಈ ತರ ಮಾಡಿದ್ದು. ಒಂದ್ಸಲ ಮಾಡಿದಾಗ ಹೇಳ್ತಾರೆ, ಅವರ ಜೊತೆ ಇವರು ಕಂಚಿ ಚೋಳರು ಇವರೆಲ್ಲ ಇದ್ದವರಿಲ್ಲಿ. ಇವರು ಅವ್ರ ಜೊತೆ ಅವರ ರಾಜಕುಮಾರಿಯನ್ನು ಅವ್ರಿಗೆ ಕೊಡ್ಬೇಕು ಅಂತಿದ್ದೆ, ಅದು ರಾಜನಿಗೆ. ಯಾರು? ಇವರು ತಂದೆಗೆ, ಪುರುಷೋತ್ತಮ ದೇವಾಗೆ. ಆದ್ರೆ ಇವರು ಮಂತ್ರಿ ಹೋಗಿ ನೋಡಿದಾಗ ರಾಜನು ಅಲ್ಲಿ ಸೇವಕನಾಗಿ ಅಲ್ಲಿ ಬೀದಿಯಲ್ಲಿ ಗುಡಿಸ್ತಾ ಇದ್ದಾನೆ. ಸೊ ಆತರ ಬಂದು ಇಲ್ಲಿ ರಿಪೋರ್ಟ್ ಕೊಡ್ತಾರೆ, ಯಾರು? ಕಂಚಿ ರಾಜನಿಗೆ ಮಂತ್ರಿ. ಅಯ್ಯೋ, ನಿನ್ನ ರಾಜಕುಮಾರಿಯನ್ನು ಯಾಕೆ ಅಲ್ಲಿ ಬೀದಿ ಗುಡ್ಸೋ ಕಸ ಗುಡ್ಸೋರು ಕೊಡ್ತೀರಾ ನೀವು? ಸೊ ಹೇಳ್ತಾರೆ, ಅದಾಗಿದ್ದಕ್ಕೆ ಏನಾಗುತ್ತೆ, ಆ ರಾಜ ಕೊಡೋ ಹಿಂದೆ ತೆಗಿತಾರೆ. ಆದ್ರೆ ಈ ರಾಜನಿಗೆ ಏನು, ಇವ್ರ ತಂದೆಗೇನೋ ಅದೇನು ಬೇಸರ ಇಲ್ಲ. ಆದ್ರೆ ಇದು ಜಗನ್ನಾಥನಿಗೆ ಒಂದು ಅವಮಾನ.
ಜಗನ್ನಾಥನ ನಾವು ಸೇವೆ ಮಾಡ್ತಾರೆ ಅಷ್ಟೇ. ಸೊ ಇದು ಜಗನ್ನಾಥನ ಸೇವೆ ಮಾಡೋರಿಗೆ ಇದು ಜಗನ್ನಾಥನಿಗೆ ಒಂದು ಇದು ಇದಾಗಿ ಇದು ಹಾಗೆ ಏನ್ ಮಾಡ್ತಾರೆ, ಅವರು ಅಟ್ಯಾಕ್ ಮಾಡ್ತಾರೆ ಕಂಚಿ ಮೇಲೆ. ಫಸ್ಟ್ ಕಂಚಿ ಮೇಲೆ ಅಟ್ಯಾಕ್ ಮಾಡಿದಾಗ ಸೋತೋಗ್ಬಿಡ್ತಾರೆ ಅವರು. ರಾಜ ಮಹಾರಾಜ ಪ್ರತಾಪರುದ್ರನ ತಂದೆ. ಈಗ ಪ್ರಿಪರೇಷನ್ ಇಲ್ಲ, ಸಡನ್ ಆಗಿ ಏನೋ ಮಾಡಿದ್ದು. ಮತ್ತೆ ವಾಪಸ್ ಮೇಲೆ ಜಗನ್ನಾಥನ ಹತ್ರ ಹೋಗಿ ಹೇಳ್ತಾರೆ, ಈ ತರ ಆಗೋಯ್ತು, ಏನು ನಿಮ್ಮ ಪರವಾಗಿ ನಾನು ಹೋಗಿ ಯುದ್ಧ ಮಾಡಿದ್ದು, ಅದು ನೋಡಿ ಎಲ್ಲ ಸೋಲಾಯ್ತು ಅಂತ. ಜಗನ್ನಾಥ ಹೇಳ್ತಾನೆ, ಈ ಸಲ ಹೋಗು ನೀನು, ನಾನೇ ಮುಂದೆ ಯುದ್ಧ ಬಂದು ಅವ್ರನ್ನ ಗೆಲ್ತೀರ. ತಕ್ಷಣ ಜಗನ್ನಾಥ ಅದೊಂದು ದೊಡ್ಡ ಕತೆ, ದೊಡ್ಡ ಕತೆ. ರಾಜ ಮತ್ತೆ ದಾಳಿ ಮಾಡ್ತಾನೆ. ಆ ದಾಳಿ ಮಾಡೋವಾಗಲೂ ಮುಂದೆ ಹೋದಾಗ ಹೇಳ್ತಾರೆ, ಫಸ್ಟ್ಗೆ ಇವ್ರಿಗೆ ನಂಬಿಕೆ ಇರೋದಿಲ್ಲ ಪುರುಷೋತ್ತಮ ತಂದೆಗೆ, ಜಗನ್ನಾಥ ನಿಜವಾಗ್ಲೂ ಹೋಗ್ತಾ ಇದ್ದಾನ ಇಲ್ವಾ ಅಂತ. ಸೊ ಜಗನ್ನಾಥ ಮತ್ತೆ ಏನ್ ಮಾಡ್ತಾರೆ, ಎಲ್ಲೋ ಮುಂದೆ ಒಂದ್ ಕಡೆ ಹೋಗಿ ಯಾರೋ ಒಂದು ಹೆಂಗಸರ ಒಂದು ಹೆಣ್ಣು ಯಾರೋ ಸ್ತ್ರೀ ಅವ್ರ ಹತ್ರ ಹಾಲು ಏನೋ ಕೇಳ್ತಾರೆ. ಹಾಲು ಕೊಟ್ಮೇಲೆ ಅವ್ರು ಹೇಳ್ತಾರೆ, ಇದಕ್ಕೆ ಏನಾದ್ರು ಕೊಡ್ಬೇಕಲ್ವಾ ಅಂದ್ರೆ ಒಂದು ರಿಂಗ್ ಏನೋ ಕೊಡ್ತಾರೆ. ರಿಂಗ್ ಏನೋ ಕೊಟ್ಟು ಆತರ ಏನೋ ಒಂದು ನಡೆಯುತ್ತೆ, ಏನೋ ಸನ್ನಿವೇಶ ನಡೆಯುತ್ತೆ. ಏನ್ ಎಕ್ಸಾಕ್ಟ್ಲಿ ಏನ್ ಮಾತಾಡಿದ್ದು ರಿಂಗ? ಅಲ್ಲಿ ಹಿಂದೆ ರಾಜ ಬರ್ತಾ ಇದ್ದಾನೆ, ಅವ್ರ ಹತ್ರ ತೆಕ್ಕೋ ಅಂತ ಹೇಳ್ತಾರೆ. ನಮ್ಮ ರಾಜ ಬರ್ತಾನೆ, ಅವರೇ ತಗೋ ಅಂತಾನೆ ಹೇಳ್ತಾರೆ. ಮತ್ತೆ ರಾಜ ಹಿಂದೆ ಬರ್ತಾನೆ, ಆ ಸೈನ್ಯ ಒಟ್ಟಿಗೆ ಬರ್ತಾ ಇರ್ತಾನೆ. ಸರಿ ಮಾತಾಡಿ ಹೇಳೋದು ಕರೆಕ್ಟ್. ಹಿಂದೆ ಬರ್ತಾ ಇದಾರೆ ನನ್ನ ರಾಜರು, ಇದು ಅವರು ಕೊಡ್ತಾರೆ. ಅದಕ್ಕೆ ಗುರುತಾಗಿ ಏನು ಕೊಟ್ಟಿರ್ತಾರೆ ಇವರಲ್ಲಿ ಅನ್ಸುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಉಂಗ್ರ ಏನೋ ಕೊಟ್ಟಿರ್ತಾರೆ ಅವ್ರಿಗೆ 105 106 106 ರೂಮ್ ನಂಬರ್ 106. ಇದು ಈ ಅಂಬ್ರಲನ. ಹರೇ ಕೃಷ್ಣ. ಅವ್ರಿಗೆ ಈ ಅಂಬ್ರಲಗಳು ಬೇಕಾದ್ರೆ ಕೊಡ್ಬೋದು ಅವ್ರಿಗೆ. ಅವ್ರು ದೇವರ ಅಂಬ್ರಲ ಅನ್ಕೊಂಡೆ ನಾನು. ಈ ಎರಡು ಕೊಡಿ. ಸೊ ಹಾಗೆ ಮತ್ತೆ ದೇವರ ಹಿಂದೆ ಬಂದಾಗ ಇವ್ರು ಬರ್ತಾರೆ, ರಾಜ ಬಂದಾಗ ಅವನಿಗೆ ಹೇಳ್ತಾರೆ ಹಿಂದೆ ಬರ್ತಾರೆ ಅಂತ ರಿಂಗ್ ಏನೋ ಕೊಡ್ತಾರೆ. ಅವಾಗ ರಾಜನ ಗೊತ್ತಾಗುತ್ತೆ, ಜಗನ್ನಾಥ ಆಗ್ಲೇ ನನ್ ಮುಂದೆ ಹೋಗಿದ್ದಾರೆ, ಆಗ್ಲೇ ನನ್ ಮುಂದೆನೆ ಅವರು ದಾಳಿ ಮಾಡಕ್ಕೆ ಮುಂದೆ ಫ್ರಂಟ್ ಇದ್ದಾರೆ ಅಂತ ಅವ್ರಿಗೆ ರಾಜನ ಗೊತ್ತಾಗುತ್ತೆ. ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ರಾಜನಿಗೆ. ಸೊ ಏನಿವೆ ಮತ್ತೆ ಅವ್ರು ಕಂಚಿ ರಾಜನ್ ಸೋಲಿಸ್ತಾರೆ. ಏನೋ ದೊಡ್ಡ ಲೀಲೆ, ಅದು ದೊಡ್ಡ ಲೀಲೆ. ಮತ್ತೆ ಹೇಳ್ತಾರೆ, ಆ ಸಮಯದಲ್ಲಿ ಇನ್ನೊಂದು ಬೆಟ್ಟಿಂಗ್ ಏನೇನೋ ಇರುತ್ತೆ ಅಂದ್ರೆ, ರಾಜ ಸೋಲ್ಸಿದ್ರೆ ಈ ಅಲ್ಲಿರೋ ಕಂಚಿಯಲ್ಲಿ ಗಣೇಶ ಒಂದು ಇದಿರುತ್ತೆ, ಮುಖ್ಯ ಮೂರ್ತಿ ಇರುತ್ತೆ, ಅಲ್ಲಿ ಗಣೇಶ ದೇವಾಲಯ ಇರುತ್ತೆ. ಅವ್ರು ಹೇಳಿದ್ರೆ ಏನು ಬೇಟಂದ್ರೆ, ಅಲ್ಲಿ ಸೋಲ್ಸಿದ್ರೆ ಗಣೇಶನ ಕರ್ಕೊಂಡು ಬಂದು ಇಲ್ಲಿ ಜಗನ್ನಾಥನ ಸೇವಕನಾಗಿ ಇಲ್ಲಿ ಪ್ರತಿಷ್ಠೆ ಮಾಡ್ತೀನಿ ಅಂತ. ಇದೆಲ್ಲ ಕನೆಕ್ಷನ್ ತುಂಬಾ ಇದೆ, ದೊಡ್ಡ ಸ್ಟೋರಿ. ಮತ್ತೆ ಇಲ್ಲ ಅಂದ್ರೆ ಜಗನ್ನಾಥನ ಅಲ್ಲಿ ಕಂಚಿ ಕಳಿಸ್ತೀವಿ ಅಂತ. ಹಾಗೆ ಅದು ಕೂಡ ಬೇಟಿಂಗ್ ಏನೋ ಇರುತ್ತೆ ಅದರಲ್ಲಿ. ಕೊನೆಗೆ ಗಣೇಶನ್ ಸೋಲ್ಸಿ ಗಣೇಶನಲ್ಲಿ ಕರ್ಕೊಂಡು ಬಂದು ಜಗನ್ನಾಥಪುರಿಯಲ್ಲಿ ಈಗಲೂ ಇದ್ದಾರೆ ಕಂಚಿ ಗಣೇಶ ಅವ್ರ ಸೇವಕನಾಗಿ ಅವ್ರ ಮೂರ್ತಿಯಲ್ಲಿದ್ದಾರೆ. ದೊಡ್ಡ ಕತೆ ಇದೇನಿವೆ. ಇದು ಮುಂದುವರಿಯುತ್ತೆ. ವಾಪಸ್ ಬಂದ್ಮೇಲೆ ಕೂಡ ರಾಜ ಮದುವೆ ಆಗೋದಿಲ್ಲ ತಕ್ಷಣನೇ. ಅವರು ಹೇಳ್ತಾರೆ, ನೋಡು ಮಂತ್ರಿ ಕೊಟ್ಬಿಟ್ಟು ಒಪ್ಪಿಸ್ಬಿಟ್ಟು, ಇವ್ರಿಗೆ ಯಾರು ಸೂಕ್ತವಾದ ಯಾರನ್ನ ನೀನೇ ನೋಡು ಅಂತ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರನ್ನ ಅವಮಾನ ಆಗಿದ್ದು ಅವ್ರನ್ನ ಸೋಲಿಸ್ಬೇಕಷ್ಟೇ, ಅದ್ರಿಗೆ ನಾನು ಮಾಡಿದ್ದವ್ರು. ಮತ್ತೆ ಅವ್ರಿಗೇನು ಆತರ ರಾಜ್ಕುಮಾರ್ ಮದುವೆ ಆಗ್ಬೇಕು ಆತರ ಏನೋ ಅವ್ರಿಗೆ ಇದ್ದಿರಲಿಲ್ಲ. ಅದ್ರ ನಂತರ 1 ವರ್ಷ ಆದ್ಮೇಲೆ ಈ ರಾಜಕುಮಾರಿನ ಇವ್ರು ಇಟ್ಕೊಂಡಿರ್ತಾರೆ, ಪುರಿ ಇದ್ರಲ್ಲೇ ಇರ್ತಾರೆ ಅವರು. ಅವ್ರಿಗೆ ಒಂದು ಸಪರೇಟ್ ಪ್ಯಾಲೇಸ್ ಏನೋ ಇರುತ್ತೆ. ಮಂತ್ರಿಗೆ ಹೇಳ್ತಾರೆ ರಾಜ, ಯಾರು ಅವ್ರಿಗೆ ಸೂಕ್ತವರ ಅಂದ್ರೆ ಜಗನ್ನಾಥನ ಸೇವಕ, ಅವರೇ ಸೂಕ್ತವರ ಅಂತ ಅವರು. ಮತ್ತೆ 1 ವರ್ಷ ಆದ್ಮೇಲೆ ಅವ್ರಿಗೆ ಒಂದು ಕತೆ, ದೊಡ್ಡ ಕತೆ ಇದೆ. ಇವ್ರು ರಾಜ ಪ್ರತಾಪರುದ್ರರ ತಂದೆ ಪುರುಷೋತ್ತಮ ದೇವ. ಆಕ್ಚುಲಿ ಅವರು ಪುರುಷೋತ್ತಮ ದೇವ ಕೂಡ ಅವರ ತುಂಬಾ ಕಿರಿಯ ಮಗ ಅನ್ಸುತ್ತೆ, ಅವರ ತಂದೆ ಕಿರಿಯ ಮಗ. ಆದ್ರೆ ಆಕಾಶವಾಣಿಯನ್ನು ನಡೆಯುತ್ತೆ, ಅವನನ್ನೇ ರಾಜ ಮಾಡ್ಬೇಕು ಅಂತ ಆತರ ಎಲ್ಲ ತುಂಬಾ ಇದೆ. ಇವರೆಲ್ಲ ಶುದ್ಧ ಭಕ್ತರು ಇವರೆಲ್ಲ. ಮಹಾರಾಜ ಪ್ರತಾಪರುದ್ರ, ಅವರ ತಂದೆ ಪುರುಷೋತ್ತಮ ದೇವ, ಎಲ್ಲರೂ ಕೂಡ ರಾಜರ್ಷಿಗಳು ಇವರೆಲ್ಲ. ಹೇಳ್ತಾರೆ ಎಷ್ಟು ಇವ್ರು ಶಕ್ತಿಶಾಲಿಗಳು ಅಂದ್ರೆ, ಬೇರೆ ಕಡೆ ಎಲ್ಲ ಭಾರತದಲ್ಲಿ ಆಗ ಮುಸ್ಲಿಂ ದಾಳಿ ಆಗ್ಬಿಟ್ಟಿತ್ತು, ಆದ್ರೆ ಒರಿಸ್ಸಾ ಜಗನ್ನಾಥಪುರಿನ ಇವರು ರಕ್ಷಣೆ ಮಾಡೋದ್ರಿಂದ ಪ್ರಭಾವ. ಇವ್ರು ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಅಟ್ಯಾಕ್ ಆಯ್ತು ಅಲ್ಲ, ಆಮೇಲೆಲ್ಲ. ಇದು ಮುಂಚೆ ಇಲ್ಲಾಂದ್ರೆ ಅಷ್ಟು ಸ್ಟ್ರಾಂಗ್ ಸುಲ್ತಾನೇಟು, ಬಂಗಾಲ್ ಎಲ್ಲ ಇದ್ರು ಕೂಡ ಪೂರಿ ಮೇಲೆ ಅಟ್ಯಾಕ್ ಆಗ್ಲಿಲ್ಲ. ರಾಜರು ಇವರು ಅಷ್ಟು ಪವರ್ಫುಲ್. ಜಗನ್ನಾಥನ ಕೃಪೆಯಿಂದ ಇವ್ರು ತುಂಬಾ ಅವ್ರನ್ನ ಅಲ್ಲಿ ತಿಳಿಸಿದ್ರು. ಓಕೆ, ರಾಜನು ರಸ್ತೆ ಮೇಲೆ ರಾಜನು ಅತ್ಯಂತ ಶ್ರೇಷ್ಠ ಗೌರವಾನ್ವಿತ ವ್ಯಕ್ತಿಯಾಗಿದ್ದರೂ ಅವನು ಭಗವಂತನಿಗಾಗಿ ಕೀಳು ಸೇವೆಯನ್ನು ಸ್ವೀಕರಿಸಿದನು. ಆದ್ದರಿಂದ ಅವನು ಭಗವಂತನ ಕರುಣೆಯನ್ನು ಪಡೆಯಲು ಸೂಕ್ತ ಅಭ್ಯರ್ಥಿಯಾದನು. ರಾಜನು ಇಂತಹ ಕೀಳು ಸೇವೆಯಲ್ಲಿ ತೊಡಗಿರುವುದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತೋಷ ಪಟ್ಟರು. ಈ ಸೇವೆಯನ್ನು ಸಲ್ಲಿಸುವ ಮೂಲಕ ರಾಜನು ಭಗವಾನ್ ಚೈತನ್ಯ ಮಹಾಪ್ರಭು ಕರುಣೆಯನ್ನು ಪಡೆದರು. ಯಾಕಂದ್ರೆ ಭಗವಾನ್ ಚೈತನ್ಯ ಮಹಾಪ್ರಭು ನೋಡ್ಬೇಕು ಅಂತ ಚೈತನ್ಯ ಮಹಾಪ್ರಭು ನಿರಾಕರಿಸ್ತಾ ಇದ್ರು. ಆದ್ರೆ ಈ ಸನ್ನಿವೇಶ ನೋಡಿದ ಮೇಲೆ ಚೈತನ್ಯ ಮಹಾಪ್ರಭು ಸ್ವಯಂ ರಾಜನೇ ಈ ತರ ಜಗನ್ನಾಥನಿಗೆ ಆತರ ಒಂದು ಮೀನಿಯಲ್ ಸರ್ವಿಸ್, ಅಷ್ಟು ಒಂದು ಸೇವೆ, ಕೀಳಾದ ಸೇವೆಯನ್ನು ಮಾಡ್ತಾರೆ ಅಂದ್ರೆ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನು ನಿಜವಾದ ಶುದ್ಧ ಭಕ್ತ
ಅಂತ ಹಾಗೆ ಅವ್ರಿಗೆ ನಂತರ ಈ ಸನ್ನಿವೇಶದಲ್ಲಿ ಅವ್ರಿಗೆ ದರ್ಶನ ಕೊಡ್ತಾರೆ, ಅವ್ರಿಗೆ ಭೇಟಿ ಮಾಡಕ್ಕೆ ಅವಕಾಶ ಕೊಡ್ತಾರೆ, ಅವ್ರಿಗೆ ಸೇವೆ ಮಾಡ್ತಾರೆ ವೈಯಕ್ತಿಕವಾಗಿ. ರಾಜ ಆ ರಾಜವೇಷದಲ್ಲ, ಅವನು ಬೇರೆ ವೇಷದಲ್ಲಿ ಬರ್ತಾರೆ. ಸಾಮಾನ್ಯ ಒಂದು ಭಕ್ತರ ವೇಷದಲ್ಲಿ ಬಂದ್ರು ಚೈತನ್ಯ ಮಹಾಪ್ರಭುನ ಅವ್ರ ಪಾದಗಳನ್ನ ಇದು ಮಾಡೋದು, ಆ ತರ ಸೇವೆ ಸಿಗುತ್ತೆ. ಮತ್ತೆ ಅವರಿಗೆ ಗೋಪಿ ಗೀತವನ್ನು ಅವ್ರು ಹೇಳೋದು, ಆ ತರ ಒಂದು ಹತ್ತಿರ ಒಂದು ಸೇವೆ ಸಿಗುತ್ತೆ ರಾಜನಿಗೆ. ರಥದ ಅಲಂಕಾರಗಳನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಆ ರಥವು ಹೊಸದಾಗಿ ಚಿನ್ನದಿಂದ ಮಾಡಲ್ಪಟ್ಟಂತೆ ತೋರುತ್ತಿತ್ತು ಮತ್ತು ಅದು ಸುಮೇರು ಪರ್ವತದಷ್ಟು ಎತ್ತರವಾಗಿತ್ತು. ಸುಮೇರು ಪರ್ವತ ತುಂಬಾ ದೊಡ್ಡದು. ಈ ಮೌಂಟ್ ಎವರೆಸ್ಟ್ ಏನು ದೊಡ್ಡದಿಲ್ಲ, ಅದಕ್ಕಿಂತ ದೊಡ್ಡದು ಸುಮೇರು ಅಂದ್ರೆ. ಆ ರೀತಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಮೇರು ಪರ್ವತ, ಸುಮೇರು ಪರ್ವತ. ಯಾಕಂದ್ರೆ ನಮ್ದು ಜಂಬೂ ದ್ವೀಪ ಸುಮೇರು ಪರ್ವತ ದಕ್ಷಿಣಕ್ಕೆ. ಇದೆಲ್ಲ 9 ದ್ವೀಪಗಳು ಸೇರಿ ಓಕೆ ಹಾಗೆ. ಮತ್ತೆ ಅದು ಭರತ ವರ್ಷ ಆಗುತ್ತೆ. ಭರತ ಎಲ್ಲ ಜಂಬೂ ದ್ವೀಪದಲ್ಲಿ ಭರತ ವರ್ಷ, ನಮ್ಮದು ದಕ್ಷಿಣ ಭಾರತ. ಓಕೆ, ಜಂಬೂ ದ್ವೀಪದ ಮಧ್ಯದಲ್ಲಿ ಸುಮೇರು ಪರ್ವತ. ಸುಮೇರು, ಮೇರು ಶಿಖರಾಣ, ಮೇರು ಶಿಖರ ಅಂತ ಭಗವಂತನ ಹೇಳೋದು ಮೇರು. ಅಲಂಕಾರಗಳಲ್ಲಿ ಪ್ರಕಾಶಮಾನವಾದ ಕನ್ನಡಿಗಳು ಮತ್ತು 100 ಕ್ಯಾಮರಾಗಳು, ಯಾಕ್ ಬಾಲೆಗಳಿಂದ ಮಾಡಿದ ಬಿಳಿ ಪೊರಕೆಗಳು ಸೇರಿವೆ. ಕಾರಿನ ಮೇಲ್ಭಾಗದಲ್ಲಿ ಅಚ್ಚುಕಟ್ಟಾದ ಮತ್ತು ಸ್ವಚ್ಛವಾದ ಮೇಲಾವರಣ ಮತ್ತು ಅತ್ಯಂತ ಸುಂದರವಾದ ಧ್ವಜವಿತ್ತು. ಆದ ರಥವನ್ನು ರೇಷ್ಮೆ ಬಟ್ಟೆ ಮತ್ತು ವಿವಿಧ ಚಿತ್ರಗಳಿಂದ ಅಲಂಕರಿಸಲಾಗಿತ್ತು. ಅನೇಕ ಹಿತ್ತಾಳೆಯ ಗಂಟೆಗಳು, ಕಂಸಾಳೆಗಳು ಮತ್ತು ಕಣಕಾಲು ಗಂಟೆಗಳು ಮೊಳಗಿದವು. ರಥಯಾತ್ರೆಯ ಆಚರಣೆಗಾಗಿ ಜಗನ್ನಾಥ ಪ್ರಭು ಒಂದು ರಥ ಹತ್ತಿದರು ಮತ್ತು ಅವರ ಸಹೋದರಿ ಸುಭದ್ರ ಮತ್ತು ಅಣ್ಣ ಬಲರಾಮ ಇನ್ನೊಂದೆರಡು ರಥ ಹತ್ತಿದರು. ಸಪರೇಟ್. ನಾವಂದ್ರೆ ಎಲ್ಲ ಒಂದೇ ರಥದಲ್ಲಿ ಸೇರಿಸ್ತಾ ಇದೀವಿ. ನಾನು ಆಕ್ಚುಲಿ ಇಲ್ಲಿ ಜಗನ್ನಾಥ ಒಂದು ಸಪರೇಟ್ ಅಲ್ಲ, ಅಷ್ಟು ಜನ ಭಕ್ತರು ಬೇಕು ಅದನ್ನ ಎಳಿಲಿಕ್ಕೆ, ಮ್ಯಾನೇಜ್ ಮಾಡ್ಲಿಕ್ಕೆ. ತುಂಬಾ ಜನ ಸೇರಿದ್ರೆ ಮಾಡ್ಬೋದು. ಇವಾಗ ನಮ್ಮ ಇದ್ರಲ್ಲೂ ಕೋಲ್ಕತ್ತಾ ರಥಯಾತ್ರೆ ನಡೆಯುತ್ತೆ. ಈ ಜಗನ್ನಾಥ್ಪುರಿ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ರಥಯಾತ್ರೆ ಪಾರ್ಟಿಸಿಪೇಷನ್ ಅಲ್ಲೇ ನಡೆಯೋದು. ಇಸ್ಕಾನ್ ಕಲ್ಕಟ್ಟ ಇವತ್ತೇ ನಡೆಯುತ್ತೆ. ಅಲ್ಲಿ 3 ರಥ ಇದೆ. ಫುಲ್ ಜಗನ್ನಾಥ್ ಮೇನ್ ಸಿಟಿಯಲ್ಲಿ ಕೋಲ್ಕತ್ತಾ ಅಲ್ಲಿ ಹೋಗುತ್ತೆ ರಥ. ಹಿಂದೆ ಎಲ್ಲ ಇವರು ಮಮತಾ ಬ್ಯಾನರ್ಜಿ ಅವರು ಇನಾಗ್ರೇಷನ್ ಮಾಡ್ತಾರೆ. ಇವಾಗ ಸುವೇಂದು ಅಧಿಕಾರಿ ಅವ್ರು ಕೂಡ ನಮ್ಮ ಭಕ್ತರು ಅವರು ಕೂಡ ಪ್ರೋತ್ಸಾಹಿಸ್ತಾರೆ, ತೊಂದರೆ ಇಲ್ಲ. ಸೊ ಆದ್ರೆ ಕಲ್ಕತ್ತಾ ಅಷ್ಟು ದೊಡ್ಡದಾಗಿ ನಡೆಯುತ್ತೆ. ಭುವನೇಶ್ವರಲ್ಲೂ ಅಷ್ಟೇ, ಅಲ್ಲೂ ಕೂಡ ನೆಕ್ಸ್ಟ್ ಅದು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಎಷ್ಟು ಜಗನ್ನಾಥ್ಪುರಿ ಎಷ್ಟೋ ಲಕ್ಷ, ಅದಕ್ಕೊಂದು ಅರ್ಧ ಭಾಗ ಎಷ್ಟು ಇರ್ತದೆ. ನೆಕ್ಸ್ಟ್ ಕೋಲ್ಕತ್ತಾ, ನೆಕ್ಸ್ಟ್ ಭುವನೇಶ್ವರ್, ತುಂಬಾ ಕಡೆ ನಡೆಯುತ್ತೆ. ಅಲ್ಲೆಲ್ಲ 300 ರಥಗಳು ನಡೆಯುತ್ತೆ ಸಪರೇಟ್. ಅದೇ ಇಲ್ಲಿ ಸ್ವಲ್ಪ ಬೆಳಿಬೇಕು, ಸ್ವಲ್ಪ ಜನರಿಗೆ ಜಗನ್ನಾಥನ ಇದು ಗೊತ್ತಾಗ್ತಾ ಅದು ಆಗುತ್ತೆ, ಬೆಳೆಯುತ್ತೆ ಅಲ್ವಾ. ಭಗವಂತನು 15 ದಿನಗಳ ಕಾಲ ಭಾಗ್ಯ ದೇವತೆಯೊಂದಿಗೆ ಏಕಾಂತ ಸ್ಥಳದಲ್ಲಿದ್ದಾನೆ ಮತ್ತು ಅವಳೊಂದಿಗೆ ತನ್ನ ಲೀಲೆಗಳನ್ನು ಆಚರಿಸಿದ್ದಾನೆ. ಆ ದರ್ಶನ ಇರೋದಿಲ್ಲ ಆ ಸಮಯದಲ್ಲಿ. ಭಾಗ್ಯ ದೇವತೆಯಿಂದ ಅನುಮತಿ ಪಡೆದು, ಲಕ್ಷ್ಮೀ ದೇವಿಯವರಿಂದ ಅನುಮತಿ ಪಡೆದು ಭಗವಂತನು ರಥದ ಮೇಲೆ ಸವಾರಿ ಮಾಡಲು ಮತ್ತು ಭಕ್ತರ ಆನಂದಕ್ಕಾಗಿ ತನ್ನ ಲೀಲೆಗಳನ್ನು ಮಾಡಲು ಹೊರಬಂದನು. ಮಾರ್ಗದುದ್ದಕ್ಕೂ ಹರಡಿರುವ ಉತ್ತಮವಾದ ಬಿಳಿ ಮರಳು ಯಮುನಾ ನದಿಯ ದಡವನ್ನು ಹೋಲುತ್ತಿತ್ತು. ನೋಡಿ, ಬಿಳಿ ಮರಳು, ವೈಟ್ ಸ್ಯಾಂಡ್. ಮತ್ತು 2 ಬದಿಗಳಲ್ಲಿರುವ ಸಣ್ಣ ಉದ್ಯಾನಗಳು ಬೃಂದಾವನದಲ್ಲಿರುವ ಉದ್ಯಾನಗಳಂತೆಯೇ ಕಾಣುತ್ತಿದ್ದವು. ಆಕ್ಚುಲಿ ಇದು ಭಾವನೆ, ಇದು ಚೈತನ್ಯ. ಈಗ ಕಾಂಕ್ರೀಟ್ ಆಗ್ಬಿಟ್ಟಿದೆ, ಇನ್ನೊಂದು ಆಗ್ಬಿಟ್ಟಿದೆ, ಶಾಪ್ಸ್, ಹೋಟೆಲ್ಸ್ ಈಗ ಬದಲಾಗಿದೆ. ಇದಂದ್ರೆ ಟ್ರೆಡಿಷನಲ್ ಆಗಿ ಈಗ ಇರ್ತಾ ಇತ್ತು ಈಗ ನೋಡಿ. ಹೌದು, ಜಗನ್ನಾಥನು ತನ್ನ ರಥದಲ್ಲಿ, ಆದ್ರೆ ಮೋಸ್ಟ್ಲಿ ಒಂದೊಂದು ಮಂದಿರಗಳಲ್ಲಿ ಬೀಚಲ್ಲಿ ಮಾಡ್ತಾರೆ. ಈಗ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲೆಲ್ಲ ಆಕ್ಚುಲಿ ನಮ್ದು ಇಲ್ಲಿ ಬೀಚ್ ಹತ್ರನೇ ಇದೆ. ಮುಂದೆ ನೋಡಿ, ಸದ್ಯಕ್ಕೆ ಇದೀಗ ಆಗ್ಲಿ, ಮುಂದೆ ನಾವು ಬೇಕಾದ್ರೆ ಬೀಚಿಗೆ ಹೋಗ್ಬೋದು. ಇಲ್ಲಿಂದ ಬೀಚ್ಗೆ ಹೋಗ್ಬೋದು. ಬೀಚಲ್ಲೇ ದೇವ್ರು ಅಲ್ಲೇ 7 ದಿವಸ ಇರ್ತಾರೆ, ಮತ್ತೆ ಅಲ್ಲಿಂದ ಕರ್ಕೊಂಡ್ ಬರ್ಬೋದು, ಎಲ್ಲ ಮಾಡ್ಬೋದು ಎಲ್ಲ ಬೀಚ್. ನಿಧಾನ ಕ್ರಮೇಣ ಬೆಳಿಬೇಕು, ನ್ಯಾಚುರಲ್ ಆಗಿ ಬೆಳಿಬೇಕು. ಅದು ಆರ್ಟಿಫಿಷಿಯಲ್ ಆಗಲ್ಲ, ಓವರ್ ಟೈಮ್ ಅದು ಬೆಳೆಯುತ್ತೆ. ಜನ ಹಂಗೆ ಸೇರಿದ್ರೆ ಎಲ್ಲ ಮಾಡ್ಬೋದು. ಅಷ್ಟ ಜಗನ್ನಾಥನು ತನ್ನ ರಥದಲ್ಲಿ ಸವಾರಿ ಮಾಡಿ 2 ಬದಿಗಳ ಸೌಂದರ್ಯವನ್ನು ನೋಡಿದಾಗ ಅವನ ಮನಸ್ಸು ಆನಂದದಿಂದ ತುಂಬಿ ಹೋಯಿತು. ಅದೇ ಜಗನ್ನಾಥನಿಗೆ ವೃಂದಾವನದಲ್ಲಿ ನಾನು ಬರ್ತಾ ಇದ್ದೇನೆ ಅಂತಾನೆ ಅವ್ರಿಗೆ ಆತರ ಅನ್ಸುತ್ತೆ. ರಥವನ್ನು ಎಳೆಯುವವರನ್ನು ಗೌಡರು ಎಂದು ಕರೆಯಲಾಗುತ್ತಿತ್ತು ಮತ್ತು ಅವರು ಬಹಳ ಸಂತೋಷದಿಂದ ಎಳೆದರು. ಆದಾಗ್ಯೂ ಆ ರಥ ಕೆಲವೊಮ್ಮೆ ತುಂಬಾ ವೇಗವಾಗಿ ಮತ್ತು ಕೆಲವೊಮ್ಮೆ ತುಂಬಾ ನಿಧಾನವಾಗಿ ಹೋಯಿತು. ಕೆಲವೊಮ್ಮೆ ಕಾರು ತುಂಬಾ ಬಲವಾಗಿ ಎಳೆದರೂ ಚಲಿಸದೆ ಸ್ಥಿರವಾಗಿ ನಿಲ್ಲುತ್ತದೆ. ಆದ್ದರಿಂದ ರಥವು ಯಾವುದೇ ಸಾಮಾನ್ಯ ವ್ಯಕ್ತಿಯ ಬಲದಿಂದಲ್ಲ.
ಭಗವಂತನ ಇಚ್ಛೆಯಿಂದ ಚಲಿಸಿತು. ಸೊ ಹೇಳ್ತಾರಲ್ಲ, ಇದು ಹೀಗೆ ಶ್ರೀಲ ಪ್ರಭುಪಾದರ ಗುರುಗಳು ಇದ್ದಾಗ ಸಮಯದಲ್ಲಿ ಅವ್ರು ಚಿಕ್ಕ ಮಗುವಾಗಿದ್ರು. ಈಗಲೂ ನೀವು ಹೋದ್ರೆ ಜಗನ್ನಾಥಪುರಿಯಲ್ಲಿ ಅವರ ಹುಟ್ಟಿದ ಸ್ಥಳ, ಅಲ್ಲಿ ಗೌಡಿಯ ಮಠ ಕೇಂದ್ರ ಇದೆ ಅಲ್ಲಿ. ಸೊ ಅಲ್ಲಿ ರಥ ನಿಂತೋಯ್ತು ಅಂತ ಹೇಳ್ತಾರೆ. ಈಗ ಇದು ಓಕೆ, ಇದು ಒಂದ್ಸಲ ಬೇಗ ಹೋಗುತ್ತೆ, ಒಂದ್ಸಲ ಸ್ಲೋ ಆಗಿ ಹೋಗುತ್ತೆ, ಒಂದೊಂದ್ಸಲ ನಿಂತು ಹೋಗುತ್ತೆ. ನಿಂತು ಹೋಗ್ಬಿಟ್ರೆ ಈಗಲೂ ಕೂಡ ಕೇಳ್ತೇವೆ ನಾವು, ಆನೆಗಳು ತಂದ್ರು ಕೂಡ ಎಳಿಲಿಕ್ಕಾಗಲ್ಲ. ಇವಾಗ ಇಲ್ಲ, ನಾವು ದೊಡ್ಡ ದೊಡ್ಡ ನಮ್ಮ ಮಿಷಿನ್ ಇದೆ, ಕ್ರೇನ್ಗಳಿದೆ, ಆಗೋದಿಲ್ಲ. ಸೊ ಇಲ್ಲಿ ಇದು ಈ ತರ ಎಲ್ಲ ಇದು ಮುಂದೆ ಲೀಲೆಗಳಿದೆ. ಆಗ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಮ ಅವ್ರ ತಾಯಿಯವರು ಕರೆದುಕೊಂಡು ಬಂದು ಆ ರಥದಲ್ಲಿ ಜಗನ್ನಾಥನ ಕರ್ಕೊಂಡ್ ಬರ್ತಾರೆ. ಜಗನ್ನಾಥನ ಇದರಿಂದ ಕೊರಳಿನಿಂದ ಹೂ ಹಾರ ಬೀಳುತ್ತೆ ಅವ್ರ ಮೇಲೆ. ನಂತರ ಅವ್ರಿಗೆ ಆಶೀರ್ವದಿಸಿದ ಮೇಲೆ, ಬ್ಲೆಸ್ಸಿಂಗ್ ಕೊಟ್ಟ ಮೇಲೆ ಮತ್ತೆ ರಥವನ್ನು ಮುಂದೆ. ಹೀಗೆಲ್ಲ ದಿವ್ಯ ಲೀಲೆಗಳು ಜಗನ್ನಾಥ. ಜಗನ್ನಾಥ ರಥ ನಿಂತಲ್ಲೇ ನಿಂತಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಎಲ್ಲ ಭಕ್ತರನ್ನು ಒಟ್ಟುಗೂಡಿಸಿ ತಮ್ಮ ಸ್ವಂತ ಕೈಯಿಂದ ಹೂವಿನ ಮಾಲೆಗಳನ್ನು ಮತ್ತು ಶ್ರೀಗಂಧದ ತಿರುಳಿನಿಂದ ಅಲಂಕರಿಸಿದರು. ಪರಮಾನಂದ ಪುರಿ ಮತ್ತು ಬ್ರಹ್ಮಾನಂದ ಭಾರತಿ ಇಬ್ಬರಿಗೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೈಯಿಂದಲೇ ಮಾಲೆಗಳು ಮತ್ತು ಶ್ರೀಗಂಧದ ತಿರುಳನ್ನು ನೀಡಲಾಯಿತು. ಇದು ಅವರ ದಿವ್ಯ ಆನಂದವನ್ನು ಹೆಚ್ಚಿಸಿತು. ಅದೇ ರೀತಿ ಅದ್ವೈತ ಆಚಾರ್ಯ ಮತ್ತು ನಿತ್ಯಾನಂದ ಪ್ರಭುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ಹಸ್ತದ ಸ್ಪರ್ಶವನ್ನು ಅನುಭವಿಸಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ಸಂಕೀರ್ತನ ಮಾಡುವವರಿಗೆ ಭಗವಂತನ ಮಾಲೆಗಳನ್ನು ಮತ್ತು ಶ್ರೀಗಂಧದ ತಿರುಳನ್ನು ನೀಡಿದನು. ಇಬ್ಬರು ಪ್ರಮುಖ ಕಲಾವಿದರು ಸ್ವರೂಪ ದಾಮೋದರ ಮತ್ತು ಶ್ರೀವಾಸ ಠಾಕೂರ್. ಓಕೆ, ಈಗ ಚೈತನ್ಯ ಮಹಾಪ್ರಭುಗಳು ಆ 8 ತಂಡಗಳು ಮಾಡೋದು, ಅದರ ವಿವರಣೆ ಇದೆ. ನಾವೇನು ಕೇಳಿದ್ವಿ, ಅದನ್ನ ಪ್ರತಿಯೊಂದು ತಂಡದಲ್ಲೂ ಇಬ್ಬರು ಮೃದಂಗ ಬಾರಿಸ್ತಾ ಇದ್ರು. ಒಬ್ಬರು ಲೀಡ್ ಸಿಂಗರ್, ಒಬ್ಬರು ಹೇಳ್ತಾರೆ, ಮತ್ತೆ ಬಾಕಿ ಎಲ್ಲ ಜನ ರಿಪೀಟ್ ಮಾಡ್ತಾರೆ. ಆತರ 8 ಕಡೆ, 2 ಮುಂದೆ ಅನ್ಸುತ್ತೆ, ಲೆಫ್ಟ್ ಸೈಡು, ರೈಟ್ ಸೈಡು ಮತ್ತೆ ಬ್ಯಾಕ್ ಸೈಡ್ ಎಲ್ಲ ಕಡೆ ಸಂಕೀರ್ತನೆ. ಯಾಕಂದ್ರೆ ಅಷ್ಟು ಜನ, ಲಕ್ಷ ಜನ ಸೇರಿದಾಗ ಎಲ್ಲ ಕಡೆ ಕೇಳೋಬೇಕು ಸಂಕೀರ್ತನೆ ಅಂದ್ರೆ ಅಲ್ಲಲ್ಲೇ ಗುಂಪು ಆತರ ಮಾಡಿರ್ತಾರೆ. ಸೊ ಅದರಲ್ಲಿ ಈಗ ವಿವರಣೆ ಇದೆ. ಒಂದೊಂದು ಗುಂಪಲ್ಲಿ ಯಾರು ನೃತ್ಯ ಮಾಡೋರು ಒಬ್ರು ಇರ್ತಾರೆ. ಸೊ ಆಕ್ಚುಲಿ ನನಗೆ ನೀವು ಓದಿ, ಎಲ್ಲರೂ ಕೂಡ ಇದು ಮತ್ತೆ ಇದನ್ನ ಅಧ್ಯಾಯ ಓದಿ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಹೇಳ್ತಾರೆ, ಹೀಗೆ ಮುಂದುವರಿಸಿ ಶ್ರೀ ಚೈತನ್ಯ ಮಹಾಪ್ರಭು 8 ತಂಡಗಳು ಕೂಡ ಪ್ರೋತ್ಸಾಹಿಸ್ತಾ ಇದ್ರು. ಒಂದರಿಂದ ಇನ್ನೊಂದಕ್ಕೆ ಹೋಗಿ ಕೀರ್ತನೆ ಮಾಡಕ್ಕೆ ಅವರು ಪ್ರೋತ್ಸಾಹಿಸ್ತಾ ಇದ್ರು. ಒಂದೊಂದು ತಂಡದಲ್ಲಿ ಒಂದರಲ್ಲಿ ನಿತ್ಯಾನಂದ ಪ್ರಭು ಕುಣಿತಾ ಇದ್ದಾರೆ, ಇನ್ನೊಂದು ತಂಡದಲ್ಲಿ ಹರಿದಾಸ್ ಠಾಕೂರ್ ಕುಣಿತಾ ಇದ್ರು, ಇನ್ನೊಂದು ತಂಡದಲ್ಲಿ ಅದ್ವೈತ ಆಚಾರ್ಯ ಕುಣಿತಾ ಇದ್ರು, ಇನ್ನೊಂದು ತಂಡದಲ್ಲಿ ವಕ್ರೇಶ್ವರ ಪಂಡಿತ್, ಈ ತರ ಎಲ್ಲ ಭಕ್ತರು ಮುಖ್ಯವಾಗಿ ಅವ್ರು ಕುಣಿತಾ ಇದ್ರು. ಅವ್ರ ಜೊತೆಗೆ ಬೇರೆಯವರು ಕುಣಿತಾ ಇದ್ರು. ಆದ್ರೆ ಇವ್ರ ನೃತ್ಯ ಹೇಗಂದ್ರೆ, ವಕ್ರೇಶ್ವರ ಪಂಡಿತ್ ಪರ್ಟಿಕ್ಯುಲರ್ ಹೇಳ್ತಾರೆ, ಅವರು ಕುಣಿತಾ ಇದ್ರೆ 3 ದಿವಸ ಕಂಟಿನ್ಯೂಸ್ ಕುಣಿಬಹುದು ಅಂತ. ನಮಗೆ ಸ್ವಲ್ಪ ಹೊತ್ತು ಕುಣಿದು ಆಮೇಲೆ ಕೈ ಹೋಯ್ತು, ಕಾಲು ಹೋಯ್ತು, ಆಯುರ್ವೇದ ಆಸ್ಪತ್ರೆಗೆ ಹೋಗಿ ಮತ್ತೆ ಏನಾಗ ಮಾಡ್ಕೊಂಡ್ಬರ್ಬೇಕು. ಇದು ಕಿವಿ ಇದೆಲ್ಲ ಮಾಡೋದು ನಮಗೆ. ಅವರು ಯಾಕಂದ್ರೆ ಅವರೆಲ್ಲ ಮರ್ತು ಬಿಡ್ತಾರೆ, ಮತ್ತೆ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿದ್ದಾರೆ. ನಾವು ಆಧ್ಯಾತ್ಮಿಕ ಅಸ್ತಿತ್ವ ಇಲ್ಲ, ನಾವೀಗ ಭೌತಿಕ ದೇಹದಲ್ಲಿದ್ದೇವೆ. ಭೌತಿಕ ದೇಹದಲ್ಲಿ ಟೂ ಮಚ್ ಇಸ್ ಟೂ ಬ್ಯಾಡ್, ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ. ನಮಗೆ ನಮ್ಮ ಶಕ್ತಿ, ನಮ್ಮ ಮಿತಿ ಇದ್ಕೊಂಡು ನಾವು ಮಾಡ್ಬೇಕು. ಅಲ್ಲಿ ಆಗಲ್ಲ. ಅವರು ಆಧ್ಯಾತ್ಮಿಕ ಇದಲ್ಲಿರೋದ್ರಿಂದ ಅವ್ರು ಏನ್ ಬೇಕಾದ್ರೂ ಆಗುತ್ತೆ ಅವ್ರಿಗೆ. ಸೊ ಈಗ ಯೋಚನೆ ಅಲ್ಲ, ಯೋಚನೆ ಇಲ್ಲ, ಅವರು ಆಧ್ಯಾತ್ಮಿಕ ಆಗ್ಬಿಟ್ಟಿದೆ. ಅವರು ನಾವಿನ್ನ ಪ್ರೊಸೆಸ್ ಅಲ್ಲಿ ಇದ್ದೇವೆ. ನಾವು ಭಕ್ತರು 1%, 2%, 3% ಇದಲ್ಲಿದ್ದೇವೆ. ಅವ್ರು 100% ಭಕ್ತರು. ಅವರಿಗೆ ಮೆಟೀರಿಯಲ್ ಬಾಡಿ ಅಲ್ಲ, ಅವ್ರು ಸ್ಪಿರಿಚುವಲ್ ಬಾಡಿ, ಅವರು ಸ್ಪಿರಿಚುವಲ್ ಬಾಡಿ ಅದು. ಸೊ ಹೀಗೆ ಇದೆಲ್ಲ ಫುಲ್ಲು ಅವರು ಸಂಕೀರ್ತನೆ ಮಾಡಿದ್ರು. ಆಮೇಲೆ ಹೇಳ್ತಾರೆ, ಚೈತನ್ಯ ಅವರು ಏನ್ ಮಾಡ್ತಾರೆ, ಅವ್ರು 8 ಇದಂತೂ ಎಕ್ಸ್ಪ್ಯಾನ್ಷನ್ ತಗೊಳ್ತಾರೆ. ಚೈತನ್ಯ ಅವರು ಒಂದು ದೇಹ ಅಲ್ಲ, ಅವ್ರು ಎಷ್ಟು ದೇಹಗಳು ಕೂಡ ತಗೊಳ್ಬಹುದು. 8 ದೇಹಗಳಾಗಿ ಇದಾಗ್ತಾರೆ. ಅವರು ವಿಸ್ತರಣೆಗೊಂಡು 8 ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ. ಎಲ್ಲರೂ ಏನ್ಕೊಳ್ತಾರೆ, ಚೈತನ್ಯ ಮಹಾಪ್ರಭು ನಮ್ಮ ಜೊತೆಗೆ ಮಾತ್ರ ಸಂಕೀರ್ತನೆ ಮಾಡ್ತಾರೆ, ಬೇರೆ ಟೀಮ್ಗೆ ಇಲ್ಲ, ನಮ್ಮ ಟೀಮಲ್ಲಿ ಮಾತ್ರ. ಹೇಗೆ ರಾಸಲೀಲಾ ಅಲ್ಲಿ ಚೈತನ್ಯ ಕೃಷ್ಣ ಡ್ಯಾನ್ಸ್ ಮಾಡುವಾಗ ಎಲ್ಲ ಗೋಪಿಗಳು ಕೂಡ ನಮ್ಮ ಮಧ್ಯೆ ಮಾತ್ರ ಕೃಷ್ಣ ಇದ್ದಾರೆ, ಬೇರೆಯವರೆಲ್ಲ ಬಿಟ್ಬಿಟ್ಟಿದ್ದಾನೆ ಕೃಷ್ಣ. ಸೊ ಹಾಗೆ ಚೈತನ್ಯ ಮಹಾಪ್ರಭು ಪ್ರತಿಯೊಂದು ತಂಡದಲ್ಲೂ ಕೂಡ ಮಧ್ಯದಲ್ಲಿ ಕುಣಿತಾ ಇದ್ದಾರೆ. ಅದು ಎಲ್ಲ ಭಕ್ತರು ಕಾಣಿಸ್ತಾ ಇರಲಿಲ್ಲ, ಕೆಲವು ಭಕ್ತರು ಮಾತ್ರ ಕಾಣಿಸ್ತಾರೆ. ಚೈತನ್ಯ ಮಹಾಪ್ರಭು ಇಲ್ಲೂ ಇದ್ದಾರೆ, ಚೈತನ್ಯ ಮಹಾಪ್ರಭು ಅಲ್ಲೂ ಇದ್ದಾರೆ, ಚೈತನ್ಯ ಮಹಾಪ್ರಭು ಅಲ್ಲೂ ಇದ್ದಾರೆ. ಜಗನ್ನಾಥನಿಗೆ ಗೊತ್ತು ಚೈತನ್ಯ ಮಹಾಪ್ರಭು ಎಲ್ಲ ಕಡೆ ಇದ್ದು ಎಲ್ಲ ಕಡೆ ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಡೀತೆ ಲೀಲೆ. ಅದು ಪ್ರತಿ ವರ್ಷ ನಡೀತಾ ಇತ್ತು. ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿಯಲ್ಲಿ 20 ವರ್ಷಕ್ಕಿಂತ ಹೆಚ್ಚು ಅವರು ಇದ್ದದ್ದು. ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ಅಲ್ಲೇ ಇದ್ದದ್ದು. ಪ್ರತಿ ವರ್ಷ ರಥಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ರು. ಪ್ರತಿ ವರ್ಷ ಇದೇ ರೀತಿ ಚೈತನ್ಯ ಮಹಾಪ್ರಭು ಲೀಲೆ. 8 ತಂಡಗಳು, 8 ಕಡೆ ಅವರ ನರ್ತನ, ನೃತ್ಯ. ಮತ್ತೆ ಒಮ್ಮೊಮ್ಮೆ ಮಧ್ಯದಲ್ಲಿ ರಥ ಮೂವ್ ಆಗೋದಿಲ್ಲ. ಏನ್ ಕೇಳಿದ್ವಿ, ರಥ ಮೂವ್ ಆಗೋದು. ಅವಾಗ ಮೂವ್ ಆಗದೆ ಇರುವಾಗ ಎಲ್ಲರೂ ಹೇಗೆ ಕರ್ಕೊಂಡು ಹೋಗ್ಬೇಕು ರಥ, ಅಲ್ಲಿ ಗುಂಡಿಚಾಗೆ ಹೇಗೆ ಕರ್ಕೊಂಡು ಹೋಗೋದು, ಹಾಗೆ ಅವರು ಆನೆಗಳನ್ನ, ಹಿಂದೆ ಕಾಲದಲ್ಲಿ ಆನೆಗಳು. ಸೊ ಅದನ್ನೆಲ್ಲ ಆನೆಗಳು ಬಂದ್ರು ಕೂಡ ತಳ್ಳಕ್ಕಾಗಲ್ಲ.
ಸೊ ಕೊನೆಗೆ ಏನ್ ಕಾರಣ ಏನಂದ್ರೆ ಚೈತನ್ಯ ಮಹಾಪ್ರಭು ಅಲ್ಲೆಲ್ಲೋ ಹಿಂದೆ ಏನು ಅಡಗಿ ಇಟ್ಕೊಂಡು ಇರ್ತಾ ಇದ್ದಾರೆ. ಜಗನ್ನಾಥನ್ ಕಾಣಿಸ್ದೆ, ಯಾಕಂದ್ರೆ ಚೈತನ್ಯ ಮಹಾಪ್ರಭು ಭಾವನೆ ಏನಂದ್ರೆ ರಾಧಾರಾಣಿಯ ಭಾವನೆ. ರಾಧಾರಾಣಿ ಭಾವನೆಯಲ್ಲಿ ಕೃಷ್ಣ ನಮ್ಮನ್ನು ಇನ್ನೂ ಕೂಡ ನಮ್ಮ ಮೇಲೆ ಗಮನಿಸ್ತಾ ಇದ್ದಾನ, ಕೃಷ್ಣ ನಮ್ಮ ಮೇಲೆ ಪ್ರೀತಿ ಇದೆಯಾ ಇಲ್ವಾ. ಸೊ ಹಾಗೆ ಅವ್ರ ರಾಧಾರಾಣಿ ಎಲ್ಲಾದ್ರೂ ಅಡಕೊಂಡ್ಬಿಟ್ರೆ ಜಗನ್ನಾಥ ಹೋಗೋದಿಲ್ಲ ಮುಂದೆ, ಎಲ್ಲಿ ಶ್ರೀಮತಿ ರಾಧಾರಾಣಿ. ಸೊ ಅವ್ರಿದ್ರೇನೆ ಜಗನ್ನಾಥ ಬರೋದು ಬೃಂದಾವನಕ್ಕೆ, ಇಲ್ಲಾಂದ್ರೆ ಬೃಂದಾವನ ಕೂಡ ಅವರಿಗೆ ಇಷ್ಟ ಜಗನ್ನಾಥನಿಗೆ. ಸೊ ಅದು ಕೃಷ್ಣ ಆಚೆ ರಾಧಾರಾಣಿಗೆ ತೋರಿಸೋ ಭಾವನೆ. ಹಾಗೆ ಅವ್ರ ರಥವನ್ನು ನಿಲ್ಲಿಸ್ಬಿಡ್ತಾರೆ. ಮತ್ತೆ ರಾಧಾರಾಣಿ ಮುಂದೆ ಬಂದ್ಮೇಲೆ ಮತ್ತೆ ರಥ ಮೂವ್ ಆಗುತ್ತೆ. ಸೊ ಚೈತನ್ಯ ಮಹಾಪ್ರಭು ಹಾಗೆ ಅವರ ಲೀಲೆ, ಚೈತನ್ಯ ಮಹಾಪ್ರಭು ರಾಧಾರಾಣಿ ಭಾವನೆ ಇರೋದ್ರಿಂದ ಅವ್ರ ಮುಂದೆ ಬಂದ್ರೆ ಹೋಗುತ್ತೆ ರಥ. ಇಲ್ಲ ಅಂದ್ರೆ ಒಂದೊಂದ್ಸಲ ಯಾರು ಹೋಗ್ಲಿಲ್ಲ ಅಂದ್ರೂ ಕೂಡ ಚೈತನ್ಯ ಮಹಾಪ್ರಭು ಹಿಂದೆ ಹೋಗಿ ಅವರ ತಲೆ ನಮ್ಮ ಇದರಿಂದ ಒಂದು ಪುಷ್ ಕೊಟ್ರೆ ಸಾಕು, ಈಗ ಪುಷ್ ತಲೆಯಲ್ಲಿ ಇದು ಮಾಡಿದ್ರೆ ಸಾಕು, ರಥ ಮೂವ್ ಆಗುತ್ತೆ. ಯಾಕೆ ಚೈತನ್ಯ ಅವರ ಶಕ್ತಿ ಹಾಗೆ, ಅವರ ವೈಯಕ್ತಿಕ ಶಕ್ತಿ ಕೂಡ ಮತ್ತೆ ಭಕ್ತಿಯ ಶಕ್ತಿ. ಅವ್ರ ರಾಧಾರಾಣಿ ಆ ಭಾವನೆ ಇರೋದ್ರೆ ಚೈತನ್ಯ ಮಹಾಪ್ರಭು ಜಗನ್ನಾಥ ಹೋಗ್ತಾನೆ, ಇಲ್ಲಾಂದ್ರೆ ಹೋಗೋದಿಲ್ಲ ಜಗನ್ನಾಥ ಅಂದ್ರೆ ರಥಯಾತ್ರೆಯಲ್ಲಿ ಭಾವನೆ. ರಾಧಾರಾಣಿ ಗೋಪಿಕೆಯರು ಅವರನ್ನ ಸಂತೃಪ್ತಿ ಮಾಡ್ತಾ ಭಗವಂತನು ಬೃಂದಾವನಕ್ಕೆ ಬರ್ತಾ ಇರೋದು. ಅದೇ ಸಮಯದಲ್ಲಿ ಎಲ್ಲ ಭಕ್ತರು ಯಾರು ಎಲ್ಲರೂ ಕೂಡ ಜಗನ್ನಾಥ ಬ್ಲೆಸ್ ಮಾಡ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಆಮೇಲೆ ರಥಯಾತ್ರೆ ಸಮಯದಲ್ಲಿ ಎಲ್ಲರೂ ಕೂಡ ಭಗವಂತನ ನೋಡ್ಬೋದು. ಇವಾಗ ಎಷ್ಟೋ ಜನ ಬರೋದಿಲ್ಲ ಮಂದಿರಕ್ಕೆ, ಸ್ವಲ್ಪ ಜನಾಂಗದವ್ರಿಗೆ ಅವ್ರಿಗೆ ನಿಷೇಧ ಏನೇ ಇರ್ಬೇಕು, ಇವಾಗ್ಲೂ ಕೂಡ ಇದೆ. ಮುಸ್ಲಿಮರು ಬರ್ಬಾರ್ದು, ಕ್ರಿಶ್ಚಿಯನ್ ಬರ್ಬಾರ್ದು, ಈಗಲೂ ಕೂಡ ನಿಷೇಧ ಇದೆ ಜಗನ್ನಾಥ ಮಂದಿರ. ಇಲ್ಲ ಅಂದ್ರೆ ಅದಿಲ್ಲದೆ ಇದ್ರು ಕೂಡ ಎಷ್ಟೋ ಜನ ಬನ್ನಿ ಅಂದ್ರೂ ಕೂಡ ಬರೋದಿಲ್ಲ. ಯಾರು ನಮ್ಮ ಹಿಂದೂ ಕೂಡ ಎಷ್ಟೋ ಜನ ಬರೋದಿಲ್ಲ. ಏನಪ್ಪಾ ದೇವಸ್ಥಾನಕ್ಕೆ ಯಾಕೆ ಹೋಗಿ, ದೇವ್ರೆಲ್ಲಾ ಕಡೆ ಇದ್ದಾನೆ, ದೇವ್ರೆಲ್ಲಾ ಕಡೆ ಇದ್ದಾನೆ, ಮಂದಿರದಲ್ಲಿ ಒಂದಿಲ್ಲ. ಪ್ರಭುಪಾದರು ಹೇಳೋದು ಅವರು ವಾದ, ಅವ್ರು ದೇವಸ್ಥಾನಕ್ಕೆ ಬರೋದಿಲ್ಲ. ಆದ್ರೆ ಈ ಸಮಯದಲ್ಲಿ ರಥಯಾತ್ರೆ ಸಮಯದಲ್ಲಿ ಅವರು ಕೂಡ ದೇವರನ್ನ ನೋಡ್ತಾರೆ. ಅವ್ರು ನೋಡಿದ್ಮೇಲೆ ಅವ್ರು ಕೂಡ ಭಗವಂತ ಕೃಪೆ ಸಿಗುತ್ತೆ. ಸೊ ಈಗ ಹೇಳ್ತಾರೆ ರಥಯಾತ್ರೆ ಸಮಯ ಅಂದ್ರೆ ಭಗವಂತನು ಅಷ್ಟು ಪರಮ ಕೃಪಾಳು. ಒಂದು ಗೋಪಿಕೆಯರು ರಾಧಾರಾಣಿ ಅವರ ಜೊತೆ ಅವರು ಮಾಡ್ತಾ ಇರೋ ಲೀಲೆ, ಇನ್ನೊಂದು ಪ್ರತಿಯೊಬ್ಬ ಜೀವಿಗೂ ಕೂಡ ಅವರು ಕೊಡೋ ಒಂದು ಅವಕಾಶ, ಅವನ ದರ್ಶನವನ್ನು ಮಾಡೋದು, ಅವನ ಪ್ರಸಾದವನ್ನು ಸ್ವೀಕರಿಸೋದು, ಅವನ ಸಂಕೀರ್ತನೆ ಕೇಳೋದು, ಅವರ ಅವಕಾಶ ಕೊಡೋದು. ಸೊ ಹೀಗೆ ಇದು ಮುಂದುವರಿಯುತ್ತಿದ್ದು. ಸೊ ನಾನು ಈಗ ನಿಲ್ಲಿಸ್ತೇನೆ ನಾನು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೆ